ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಇದಕ್ಕೆ ಪೂರ್ವಭಾವಿಯಾಗಿ ನಡೆಸುವ ದುರಸ್ತಿ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು. ಈ ಕುರಿತು ಅಸಡ್ಡೆ ವಹಿಸಿದರೆ ಅಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸುವಂತೆ ಶಾಸಕ ಸಂಜೀವ ಮಠಂದೂರು ಸೂಚನೆ ನೀಡಿದ್ದಾರೆ. ಈಗಾಗಲೇ ಪೂರ್ಣಗೊಳ್ಳಬೇಕಾದ ಕಾಮಗಾರಿಗಳು ಮಳೆಗಾಲ ಆರಂಭಗೊಂಡರೂ ಕೂಡ ಅಪೂರ್ಣ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಸಮಸ್ಯೆ ಉಂಟಾದಾಗ ಜನರು ಜನಪ್ರತಿನಿಧಿಗಳನ್ನು ಪ್ರಶ್ನಿಸುತ್ತಾರೆ. ಹೀಗಾಗಿ ಪೂರ್ವ ಸಿದ್ಧತಾ ಕಾಮಗಾರಿ ವಿಳಂಬವಾಗಕೂಡದು ಎಂದು ಹೇಳಿದರು. ಅವರು 1 ಕೋಟಿಯ ಈ ಆಕಸ್ಮಿಕ ಘಟನೆಗಳಾದಾಗ, ಪ್ರಾಕೃತಿಕ ವಿಕೋಪ ಆದಾಗ ಇನ್ಸ್ಟ್ರೂಮೆಂಟ್ಗಳನ್ನು ಕೊಟ್ಟರು. ನಮ್ಮ ನಗರಸಭೆಗೆ ಕೇಳಿದ್ದೇನೆ, 1 ಕೋಟಿಯಿಂದ ನಿನ್ನೆ ವಿತರಣೆ ಆಗಿದೆ ಮಂಗಳೂರಲ್ಲಿ. ಲೈಫ್ ಜಾಕೆಟ್ಗಳು, ಟ್ರೀ ಕಟ್ಟಿಂಗ್ ಮಾಡೋದ ಹೌದು ಅಂತದ್ದು, ಬೋಟು, ಬೇರೆ ಬೇರೆ ಫೈರ್ ಸರ್ವಿಸ್ನವರಿಗೆ, ಪೊಲೀಸರಿಗೆ, ನಗರಸಭೆಗೆಲ್ಲ ಕೊಟ್ಟಿದ್ದಾರೆ. ನೀವು ರಿಕ್ವೈರ್ಮೆಂಟ್ ಸಲ್ಲಿಸಬೇಕಿತ್ತು, ಏನೇನು ನಮಗೆ ಬೇಕಿತ್ತು ಅಂತ ನೋಡಿ. ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ, ಜಿಲ್ಲಾಧಿಕಾರಿಗಳು ನಮ್ಮ ಆಡಳಿತ ಅಧಿಕಾರಿಗಳಲ್ಲ, ಆದರೆ ಅವರಿಗೆ ಸುಲಭ ಈಗ ತಗೊಳ್ಳಿಕ್ಕೆ ಹೇಳಿ. ಜಿಲ್ಲಾಧಿಕಾರಿಗಳೇ ನೇರವಾಗಿ ಮಾಡ್ಬೋದು. ಅಲ್ಲ, ಬೋಟ್ ಅಂದ್ರೆ ಉಪ್ಪಿನ ಗಡಿಗೆ ಅವಶ್ಯಕತೆ ನಾನು ಕೇಳಿದ್ದೆ. ಜಾಕೆಟ್ ಮತ್ತೆ ಬೋಟ್ ಅನ್ನು ಉಪ್ಪಿನ ಗಡಿ ಕೇಳಿದ್ದೇನೆ. ಇಲ್ಲಿ ಏನು ಬೇಕು ಅಂತ ಟ್ರೀ ಕಟ್ಟಿಂಗ್ ಇದು ಕತ್ತಿ ಮಾತ್ರ ಸರ್, ಒಂದು ಬೇಕಿದ್ರೆ ಅದನ್ನೆಲ್ಲ ತಗೊಳ್ಳಿ. ನಗರದ ಒಳಗಡೆ ಸಮಸ್ಯೆ ಎದುರಿಸುವ ನಿಟ್ಟಿನಲ್ಲಿ ನಗರಸಭೆಯ ಸಿಬ್ಬಂದಿಗಳ 8 ಜನರ ತಂಡ ರಚಿಸಲಾಗಿದೆ. 24 ಗಂಟೆ ಸಂಪರ್ಕಕ್ಕೆ ದೂರವಾಣಿ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿದಿನಕ್ಕೆ ಒಬ್ಬರಂತೆ ಕರೆ ಸ್ವೀಕರಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಅಂತ ಪೌರಾಯುಕ್ತೆ ರೂಪಾ ಶೆಟ್ಟಿ ಮಾಹಿತಿ ನೀಡಿದರು. ಸಂದರ್ಭದಲ್ಲಿ ಅಗತ್ಯವಿರುವಂತಹ ಪೌರ ಕಾರ್ಮಿಕರನ್ನು ಸಿದ್ಧವಾಗಿರುವಂತೆ ಸೂಚಿಸಲು ಆರೋಗ್ಯ ನಿರೀಕ್ಷಕರಿಗೆ ಇಲ್ಲಿ ಸೂಚನೆಯನ್ನು ಕೊಟ್ಟು, ಹಾಗೂ ಎಲ್ಲ ಈ ಅಧಿಕಾರಿ ಸಿಬ್ಬಂದಿಗಳು ದೂರವಾಣಿ ಕರೆಗೆ ಲಭ್ಯವಿದ್ದು ತುರ್ತು ಸಂದರ್ಭದಲ್ಲಿ ಈ 24x7 ಕಂಟ್ರೋಲ್ ರೂಮ್ ಹಾಗೂ ಸಾರ್ವಜನಿಕರಿಂದ ಬರುವಂತಹ ಕರೆಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಅಂತ ಹೇಳಿ ಅವರಿಗೆ ಒಂದು ಆರ್ಡರ್. ಅದರ ಪ್ರಕಾರ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಎಲ್ಲ ನಮ್ಮ ಪುತ್ತೂರು ನಗರಸಭೆಯಲ್ಲಿ ಇರುವಂತಹ ಕಂಟ್ರೋಲ್ ರೂಮಿಗೆ ಬರುವಂತಹ ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ನೆರವು ನೀಡುವ ಬಗ್ಗೆ ಕ್ರಮ ವಹಿಸಲು ದಿನಾಂಕ 8/5 ಎಲ್ಲ ನಮ್ಮ ಸಿಬ್ಬಂದಿಗಳನ್ನು, ಫಾರ್ ಎಕ್ಸಾಂಪಲ್ ಈಗ ಉಮಾನಾಥ ಅಂತ ಹೇಳಿ ಅವರಿಗೆ ದಿನ ನಾವು ಸೂಚನೆ ಕೊಟ್ಟಿದ್ದೇವೆ. 8 ತಾರೀಕಿಗೆ, 20 ತಾರೀಕಿಗೆ, 1 ತಾರೀಕಿಗೆ, 13, 25, 7, 19 ಅಂದ್ರೆ ಒಂದೊಂದು ದಿನದಲ್ಲಿ ತಿಂಗಳಲ್ಲಿ ಅವರಿಗೆ 2 ದಿನ ಬರ್ತದೆ ಅವರಿಗೆ ಡ್ಯೂಟಿ. ಸೊ ಹಾಗೆ ಲೋಕೇಶ್, ಶಿವಣ್ಣ, ಹಾಗೆ ಎಲ್ಲ ನಮ್ಮ ಸಿಬ್ಬಂದಿಗಾರರು ಯಾರೆಲ್ಲ ಇದ್ದಾರೆ ಅವರಿಗೆ ನಾವು ಒಂದು ಲಿಸ್ಟ್ ಮಾಡಿ ಅವರಿಗೆ ಕೊಟ್ಟಿದ್ದೇವೆ. ಸೊ ಇದರ ಪ್ರಕಾರ ನಮ್ಮಲ್ಲಿರುವಂತಹ ಯಾವ ಟೆಲಿಫೋನಿಗೆ ರಾತ್ರಿ ಹೊತ್ತು ಯಾರೇ ಫೋನ್ ಮಾಡಿದ್ರು